ಅವಶ್ಯಕತೆ ಗೊತ್ತು. ಇದು ಒಂದು ಕಡೆ. ಈಗ ಏನೆಲ್ಲ ಯಾರಿಗೆಲ್ಲ ಹಾನಿಯಾಗಿದೆ ಅವರನ್ನೆಲ್ಲ ಎಲ್ಲಿ ಮಾಡೋದಂತ ರಿಹ್ಯಾಬಿಲಿಟೇಷನ್ ಮಾಡೋದಂತ ಒಂದಾದರೆ, ಈಗ ನಾವು ಏನು ನೋಡ್ತಾ ಇದ್ದೇವೆ ಈ ಪಚ್ಚನಾಡಿ ಡಂಪಿಂಗ್ ಯಾರ್ಡ್ ಇಲ್ಲಿ ಎಷ್ಟೋ ವರ್ಷದಿಂದ ಇಲ್ಲಿ ಡಂಪಿಂಗ್ ಯಾರ್ಡ್ಗೆ ಪರ್ಮಿಷನ್ ತೊಗೊಂಡಿದ್ದಾರೆ, ಲ್ಯಾಂಡ್ ಎಕ್ವೈರ್ ಮಾಡಿದ್ದಾರೆ, ಆಗ್ತಾನೆ ಉಂಟು. ಪರ್ಸ್ನಲಿ ಒಬ್ಬ ಸಿಟಿಸನ್ ಆಗಿ, ಒಬ್ಬ ವೈದ್ಯನಾಗಿ ನಾನು ಇದರ ಟೋಟಲಿ ಎಗೇನ್ಸ್ಟ್ ಇದ್ದೇನೆ. ಈ ಲ್ಯಾಂಡ್ ಫಿಲ್ಲಿಂಗ್ ಸಿಸ್ಟಮ್ ಏನುಂಟು ಇಲ್ಲಿ ಅದು ಸೈಂಟಿಫಿಕ್ ಆಗಿ ಆಗ್ತಾಯಿಲ್ಲ. ನಾನು ಇದನ್ನು ಪ್ರತಿ ಸಾರಿ ಹೇಳ್ತಾ ಇದ್ದೇನೆ, ಜನರಿಗೆ ಅರ್ಥ ಆಗ್ತಿಲ್ವೋ, ಅಫಿಷಿಯಲ್ಸಿಗೆ ಅರ್ಥ ಆಗ್ತಿಲ್ವೋ ಗೊತ್ತಿಲ್ಲ. ಆದರೂ ಸಹ ಹೊಸದೊಂದು ಸಿಸ್ಟಮ್ ತರಬೇಕಾದ್ರೆ ನಾವೆಲ್ಲ ಕೂತು ಮಾತಾಡಬೇಕಾಗ್ತದೆ. ಇದು ಹಳೆ ಸಿಸ್ಟಮಲ್ಲಿ ನಡೀತೊಂಡು ಆಲ್ಮೋಸ್ಟ್ 150 to 125 ಟನ್ಸು ಪ್ರೊಸೆಸ್ ಮಾಡಿದೆ ಸೀದಾ ಲ್ಯಾಂಡ್ ಫಿಲ್ ಆಗ್ತೊಂಡು. ಲ್ಯಾಂಡ್ ಫಿಲ್ ಆದ ಕಾರಣ ಈ ಎಲ್ಲ ಏನೂ ಸೆಗ್ರಿಗೇಷನ್ ಆಗೋದಿಲ್ಲ, ಏನೂ ಆಗೋದಿಲ್ಲ. ಸೀದಾ ಲ್ಯಾಂಡ್ ಫಿಲ್ ಆದ ಕಾರಣ ಗ್ರೌಂಡ್ ವಾಟರ್ ಏನಿದೆ ಅದೆಲ್ಲ ಹಾಳಾಗಿ ಹೋಗಿದೆ. ಮಳೆ ಬಂದ ತಕ್ಷಣ ಈ ಲ್ಯಾಂಡ್ ಫಿಲ್ನಲ್ಲಿ ಬರುವಂಥ ನೀರೇನಿದೆ, ಅಲ್ಲಿಂದ ಬರುವಂಥ ನೀರೇನಿದೆ ಪುನಃ ಎಲ್ಲ ಹೋಗಿ ಡ್ಯಾಮಿಗೆ ಸೇರ್ತೊಂಡು. ಇಲ್ಲಿಂದ ಎಲ್ಲ ಹೋಗಿ ಡ್ಯಾಮಿಗೆ ಹೋಗ್ತದೆ. ಇಲ್ಲಿಂದ 12 ಎಕರೆ ಈಗ ಹೋಗಿದ್ದಾದರೆ ಈ ನೀರು ಕೊಳಚೆಯಿಂದಾಗಿ ಪುನಃ ಅಂದಾಜಲ್ಲಿ 40-45ರಿಂದ 50 ಎಕರೆ ಜಾಗಕ್ಕೆ ಎಫೆಕ್ಟ್ ಆಗ್ತದೆ. ಆಲ್ಮೋಸ್ಟ್ 400 ಟನ್ಸ್ ಡೈಲಿ ಬರ್ತದೆ. ದಿನಕ್ಕೆ 400 ಟನ್ ಹತ್ರ ಬರ್ತದೆ. ಮಂಗಳೂರು ಕ್ಷೇತ್ರದ ಮಹಾನಗರ ವ್ಯಾಪ್ತಿಯ ಹೊರಪಟ್ಟು ಸಹ ಬೇರೆ ಬೇರೆ ಕಡೆಯಿಂದ ಸಹ ಇಲ್ಲಿಗೆ ಬರ್ತದೆ. ಅದು ಒಂದು ವಿಷಯ. ಆದರೆ ನಮ್ಮದು ಇಲ್ಲಿ ಪ್ರೊಸೆಸಿಂಗ್ ಯೂನಿಟ್ ಏನುಂಟು ಅದಕ್ಕಿರುವ ಸ್ಟ್ರೆಂತ್ ಏನಂತ ಹೇಳಿದ್ರೆ 225 ಟನ್ ಬಹುಶಃ ಪ್ರೊಸೆಸಿಂಗ್ ಯೂನಿಟ್ನ ಶಕ್ತಿ. ಜಾಸ್ತಿ ಅಂದರೆ 250 ಇರ್ಬೋದು. ನನಗೆ ನನ್ನ ಮಾಹಿತಿ ಪ್ರಕಾರ 225 ಟನ್ನನ್ನು ಅದಕ್ಕೆ ಪ್ರೊಸೆಸ್ ಮಾಡಲಿಕ್ಕೆ ಆಗ್ತದೆ.